ನಮಸ್ತೆ ಕೃಷಿ ಬಂಧುಗಳೇ. ಇಂದು ನಾವು ರ್ಯಾಮ್ ಪಂಪ್ಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಮಳೆಗಾಲದಲ್ಲಿ ವಿದ್ಯುತ್ ಇಲ್ಲದಿದ್ದಾಗ ಈ ಪಂಪ್ಗಳು ತುಂಬಾ ಉಪಯುಕ್ತವಾಗಿವೆ. ಹರಿಯುವ ನೀರಿನನ್ನು ಬಳಸಿಕೊಂಡು ಈ ಪಂಪ್ಗಳು ನೀರನ್ನು ಎತ್ತರಕ್ಕೆ ಸಾಗಿಸುತ್ತವೆ. ಸಾಮಾನ್ಯವಾಗಿ 5-6 ಅಡಿ ಎತ್ತರದಿಂದ ಹರಿಯುವ ನೀರು ಈ ಪಂಪ್ಗಳ ಮೂಲಕ 60ರಿಂದ 70 ಅಡಿಗಳಷ್ಟು ಎತ್ತರಕ್ಕೆ ತಲುಪಿಸಬಹುದು. ಇದು ಕೃಷಿ, ಮನೆ ಬಳಕೆ ಮತ್ತು ನೀರಾವರಿಗೆ ಉತ್ತಮವಾಗಿದೆ. ಈ ಪಂಪ್ಗಳು ವಿದ್ಯುತ್ ಅಥವಾ ಇಂಧನವನ್ನು ಬಳಸುವುದಿಲ್ಲ. ಇದು ಇನ್ನೊಂದು ದೊಡ್ಡ ಅನುಕೂಲವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.